ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ದಸರಾ ಹಬ್ಬದ ಸಡಗರ ಸಂಭ್ರಮದ ಆಚರಣೆ ಕಾರ್ಯಕ್ರಮವನ್ನು ತಾಲೂಕು ತಹಶೀಲ್ದಾರಾದ ಪ್ರಶಾಂತ್ ಕೆ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಸಿಬ್ಬಂದಿಯೊಂದಿಗೆ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ತಹಶೀಲ್ದಾರಾದ ಪ್ರಶಾಂತ್ ಕೆ ಪಾಟೀಲ್ ಅವರು, ತಾಲೂಕು ಕಚೇರಿಯಲ್ಲಿ ಈ ಹಿಂದೆ ಪೂಜಾ ಕಾರ್ಯಕ್ರಮಕ್ಕೆ ಸೀಮಿತವಾಗಿದ್ದ ದಸರಾ ಹಬ್ಬವನ್ನು ಇದೇ ಮೊದಲ ಬಾರಿಗೆ ಕಚೇರಿಯನ್ನು ತಳಿರು ತೋರಣಗಳಿಂದ ಸಿಂಗರಿಸಿ ವಿಶೇಷ ಪೂಜೆಯೊಂದಿಗೆ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಎಂಬುದಾಗಿ ತಿಳಿಸಿದರು. ಹಾಗೆಯೇ ಅಂಬಿನೋತ್ಸವ ಪ್ರಯುಕ್ತ ನಗರದ ತಾಲೂಕು ಕಚೇರಿಯಿಂದ ಮುಖ್ಯ ಬೀದಿಯುದ್ದಕ್ಕೂ ಹಾಗೂ ಶ್ರೀ ತೇರುಮಲೇಶ್ವರ ದೇವಸ್ಥಾನದವರೆಗೆ ಸತತ 3 ದಿನಗಳ ಕಾಲ ವಿಶೇಷ ದೀಪಾಲಂಕಾರ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂಬುದಾಗಿ ತಿಳಿಸಿದರು. ಕಚೇರಿಯ ಸಿಬ್ಬಂದಿಗಳು ಹೊಸ ಉಡುಗೆ ತೊಡುಗೆ ತೊಟ್ಟು, ಅದರಲ್ಲೂ ಮಹಿಳಾ ಸಿಬ್ಬಂದಿಗಳು ಹಸಿರು ಸೀರೆಯನ್ನು ಉಟ್ಟು ಸಡಗರ ಸಂಭ್ರಮದಿಂದ ಕಚೇರಿಯಲ್ಲಿ ಓಡಾಡುತ್ತಿದ್ದದ್ದು ಅತ್ಯಂತ ವಿಶೇಷವಾಗಿತ್ತು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಎಲ್ರಿಗೂ ನಮಸ್ಕಾರ. ಹಿರಿಯೂರು ತಾಲೂಕು ಕಚೇರಿ ವತಿಯಿಂದ ತಹಸೀಲ್ದಾರಾದ ಪ್ರಶಾಂತ್ ಪಾಟೀಲ್ ಮತ್ತು ನಮ್ಮ ಎಲ್ಲಾಧಿಕಾರಿ ಸಿಬ್ಬಂದಿ ವತಿಯಿಂದ ಹಿರಿಯೂರು ನಗರ ಸಮಸ್ತ ನಾಗರಿಕರಿಗೆ ದಸರಾ ಹಬ್ಬದ ಹಾರ್ದಿಕ ವಿಶೇಷ ಶುಭಾಶಯಗಳು. ನಮ್ಮ ದಸರಾ ಹಬ್ಬ ಕೇವಲ ನಮ್ಮ ನಾಡ ಹಬ್ಬ ಆದರೂ ಕೂಡ ನಾವು ಹೆಚ್ಚಾಗಿ ನಮ್ಮ ಕುಟುಂಬಕ್ಕೆ ಸೀಮಿತ ಮಾಡಿ, ಕುಟುಂಬದಲ್ಲಿ ಎಲ್ಲವೂ ಸ್ವಚ್ಛ ಮಾಡಿ, ಬಣ್ಣ ಮಾಡಿ ಒಂದು ಸಾಂಕೇತಿಕವಾಗಿ ಹಬ್ಬವನ್ನು ಆಚರಿಸ್ಕೊತಿದ್ವಿ. ಆದರೆ ಈ ಪೊಲೀಸ್ ಇಲಾಖೆಯಲ್ಲಿ ಇದನ್ನು ಹೆಚ್ಚುವರಿಯಾಗಿ ಮತ್ತು ಕಾರ್ಖಾನೆಯಲ್ಲಿ ಇದನ್ನು ಸಂಪೂರ್ಣವಾಗಿ ಪೂಜೆಯೊಂದಿಗೆ, ಪುನಸ್ಕಾರದೊಂದಿಗೆ, ಬಣ್ಣದೊಂದಿಗೆ ಮಾಡ್ತಾರೆ. ಅದೇ ಸರ್ಕಾರಿ ಕಚೇರಿಯಲ್ಲಿ ಕೇವಲ ಪೂಜೆ ಮಾತ್ರ ಸೀಮಿತವಾಗಿತ್ತು. ಸೊ ಈ ವರ್ಷ ಪ್ರಥಮ ಬಾರಿಗೆ ತಾಲೂಕು ತಹಸೀಲ್ದಾರ್ ಕಚೇರಿಯಲ್ಲಿ ವಿಜೃಂಭಣೆಯಿಂದ ಪೂಜೆ ಮಾಡಿ ತಾಲೂಕು ಕಚೇರಿಯ ಕಟ್ಟಡವನ್ನು ಸಂಪೂರ್ಣ ಹೊರಭಾಗದಲ್ಲಿ ಕಳೆದ 2 ದಶಕದಿಂದ ಅದು ಬಣ್ಣವನ್ನು ಕಂಡಿದ್ದಿಲ್ಲ, ಸುಣ್ಣವನ್ನು ಕಂಡಿದ್ದಿಲ್ಲ. ಈಗ ಸಂಪೂರ್ಣವಾಗಿ ಹೊರಮೈ ಮತ್ತು ಒಳಮೈ ಎರಡೂ ಅಂದರೆ ಸಂಪೂರ್ಣ ತಾಲೂಕು ಕಚೇರಿ ರಂಗರಂಗಿನ ಬಣ್ಣದಿಂದ ಪೇಂಟಿಂಗ್ ಆಗಿದೆ. ಸಂಪೂರ್ಣ ಕೆಲಸ ಪೂರ್ಣಗೊಂಡಿದೆ. ಇದಲ್ಲದೆ ಕೂಡ ನಮ್ಮ ಹಿಂದೆ ತಾಲೂಕು ಕಚೇರಿಯಿಂದ ಹಿಂಬದಿಯಲ್ಲಿ 1 ಎಕರೆ 20 ಗುಂಟೆ ಜಮೀನು ತುಂಬಾ ಅಸ್ವಚ್ಛತೆಯನ್ನು ಪಡೆದಿತ್ತು. ಸೊ ನಗರಸಭೆ ಆಯುಕ್ತರ ಸಹಾಯದೊಂದಿಗೆ JCB ಯೊಂದಿಗೆ ಸಂಪೂರ್ಣ ಸ್ವಚ್ಛತೆ ಮಾಡಿಕೊಂಡು ಈಗ ಅಲ್ಲಿ ನಾವು ಚಿಕ್ಕ ಗುಲಾಬಿ ತೋಟವನ್ನು ನಿರ್ಮಿಸುವ ಒಂದು ವಿಚಾರ ಹೊಂದಿದ್ದೀವಿ. ಅರಣ್ಯ ಇಲಾಖೆಯವರ ಸಂಯೋಜನೆಯೊಂದಿಗೆ ಒಂದು ತಾತ್ಕಾಲಿಕ ಕೈತೋಟವನ್ನು ನಾವು ನಿರ್ಮಿಸ್ಕೊತಾ ಆಸೆ ಹೊಂದಿದ್ದೀವಿ. ಹೀಗಾಗಿ ತಾಲೂಕು ಕಚೇರಿ, ನಮ್ಮ ಸಬ್ ರಿಜಿಸ್ಟರ್ ಆಫೀಸು, ಸರ್ವೆ ಇಲಾಖೆ ಮತ್ತು ಟ್ರೆಜರಿ ಆಫೀಸಿಗೆ ಒಂದು ಇದು ಸಂತೋಷದ ವಾತಾವರಣ. ಎಲ್ಲರೂ ಬಂದಂತಹ ಸಾರ್ವಜನಿಕರು ತುಂಬಾ ಸಂತೋಷ ವ್ಯಕ್ತಪಡಿಸಿದ್ದಾರೆ. ತಾಲೂಕು ಕಚೇರಿ ಈ ದಸರಾ ಅತ್ಯಂತ ನೆನಪಿಟ್ಟುಕೊಳ್ಳುವಂತಹ ದಸರಾ ಕಾರ್ಯಕ್ರಮವಾಗಿ ರೂಪುಗೊಂಡಿದೆ. ಜೊತೆಗೆ ನಮ್ಮ ತೇರುಮಲ್ಲೇಶ್ವರ ದೇವಸ್ಥಾನ, ದಕ್ಷಿಣ ಕಾಶಿ ಕೂಡ ಈ ವರ್ಷ ತಾಲೂಕು ಮುಜರಾಯಿ ಇಲಾಖೆ ವತಿಯಿಂದ ಸಂಪೂರ್ಣವಾಗಿ 5 ದಿನದಂದು ತೇರುಮಲ್ಲೇಶ್ವರ ದೇವಸ್ಥಾನದ ಗೋಪುರ, ಗರ್ಭಗುಡಿ, ಅಲ್ಲಿಂದ BO ಕಚೇರಿವರೆಗೂ TT ರಸ್ತೆ ಸಂಪೂರ್ಣ ಕಲರ್ಫುಲ್ ಸೀರೀಸ್ ಲೈಟ್ ಒಂದಿಗೆ ಚಮಕಾಗಿ ಜಮಗಾಗಿ 5 ದಿನ ಕಾರ್ಯಕ್ರಮವನ್ನು ನಾವು ನಡೆಸಿಕೊಂಡಿದ್ವಿ. ಸಾರ್ವಜನಿಕರು ಈ ಸಂತೋಷದ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕೆಂದು ತಮ್ಮಲ್ಲಿ ಕೋರುತ್ತೇನೆ.